ನರಿಮೊಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಹಕಾರಿ ಸಂಘದ ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಒಟ್ಟು 12 ಸ್ಥಾನಗಳಲ್ಲಿ 10 ಸ್ಥಾನದಲ್ಲಿ ಸಹಕಾರ ಭಾರತಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಗಳಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಭಿನಂದನೆ ಸಂಭ್ರಮಾಚರಣೆ ನಡೆಯಿತು. ವಿಜೇತರನ್ನು ಅಭಿನಂದಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ನರಿಮೊಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ನರಿಮೊಗರು ಶಾಂತಿಗೋಡು ಗ್ರಾಮದ ಜನತೆ ಮುಂದಿನ ಲೋಕಸಭಾ ಚುನಾವಣೆಗೆ ಮುನ್ನುಡಿ ಬರೆದಿದ್ದು, ರಾಜ್ಯ ಸರ್ಕಾರದ ಜನವಿರೋಧಿ ರೈತ ವಿರೋಧಿ ನೀತಿಯ ವಿರುದ್ಧ ಈ ಫಲಿತಾಂಶ ಬಂದಿದೆ ಎಂದರು. ಗಣಪತಿ ಶೆಣೈ ಅಂತ ಬೇರೆ ಬೇರೆ ಹಿರಿಯರು, ಕೊರಗಪ್ಪ ನಾಯ್ಕ ಅಂತವರು, ನಮ್ಮ ಕಿಟ್ಟಣ್ಣ ಪ್ರಭುಗಳಂತವರು, ತುಂಬ ಜನ ಬಹುಶಃ 25 ವರ್ಷದ ಹಿಂದೆ 30 ವರ್ಷದ ಹಿಂದೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಭಾಗದ ರೈತಾಪಿ ವರ್ಗದವರಿಗೆ ಆ ಒಂದು ಆರ್ಥಿಕ ನೆರವನ್ನು ನೀಡಲಿಕ್ಕೆ ಈ ಒಂದು ಸಹಕಾರಿ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ. ಯಾರ್ಯಾರು ಕಟ್ಟಿ ಬೆಳೆಸಿದಂಥ ಹಿರಿಯರಿದ್ದಾರೋ ಅವರಿಗೆ ಇವತ್ತು ಬಹುಶಃ ಮತ್ತೊಮ್ಮೆ ಆ ಭಾರತೀಯ ಜನತಾ ಪಾರ್ಟಿ, ಸಹಕಾರ ಭಾರತಿ, ನಮ್ಮ ಪರಿವಾರ ಸಂಘಟನೆಗಳೆಲ್ಲ ಸೇರಿ ಅವರಿಗೆ ಮತ್ತೊಮ್ಮೆ ನಮನ ಸಲ್ಲಿಸುವಂಥ ಕೆಲಸವನ್ನು ಇವತ್ತು ವಿಜಯ ಪತಾಕೆಯನ್ನು ಹಾರಿಸುವ ಸರ್ಕಾರದ ಜನವಿರೋಧಿ ರೈತ ವಿರೋಧಿ ನೀತಿ ಬಹುಶಃ ಇವತ್ತು ನರಿಮೊಗರು ಶಾಂತಿಗೋಡಲ್ಲಿ ಇವತ್ತು ಈ ಚುನಾವಣೆಯ ಮುಖಾಂತರ ಇವತ್ತು ತೋರ್ತಾ ಇದೆ. ಈ ಫಲಿತಾಂಶ ಈ ಸರ್ಕಾರದ ಜನವಿರೋಧಿ ಮತ್ತು ರೈತ ವಿರೋಧಿ ನೀತಿಯ ವಿರುದ್ಧ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಮುಂದಿನ ಲೋಕಸಭೆಗೂ ಬಹುಶಃ ಮುನ್ನುಡಿ ಬರೆಯುವಂಥ ಕೆಲಸ ನಮ್ಮ ನರಿಮೊಗರು ಶಾಂತಿಗೋಡು ಭಾಗದ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದರೆ ಅದಕ್ಕೆ ನಿಮಗೆ ಚುನಾವಣೆಯಲ್ಲಿ 12 ಸ್ಥಾನದಲ್ಲಿ 10 ಸ್ಥಾನವನ್ನು ಗೆಲ್ಲುವ ಮುಖಾಂತರ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಒಂದು ವಾರದ ಹಿಂದೆ ಭಾರತೀಯರ ಅಗಲಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತೇಳಿ ಬಹುಶಃ ಭಾರತೀಯ ಜನತಾ ಪಾರ್ಟಿ, ಸಹಕಾರ ಭಾರತಿ ಯಾವುದೇ ಹೊಂದಾಣಿಕೆ ಇಲ್ಲದೆ, ಯಾವುದೇ ಚೌಕಾಸಿ ಮಾಡದೆ ನೇರವಾಗಿ ಮತದಾರನಲ್ಲಿಗೆ ಹೋಗಿ ಮತದಾರನಲ್ಲಿ ಬಹುಶಃ ಈ ಒಂದು ಸಹಕಾರಿ ಸಂಘದಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ರೈತ ವಿರೋಧಿ ನೀತಿಯನ್ನು ಏನು ಮಾಡಿದಾರೋ ಅದನ್ನು ಮನರಿಗೆ ಮನ ಮುಟ್ಟುವ ಹಾಗೆ ತಿಳಿಸಿ ಬಹುಶಃ 10 ಜನರು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಆ ಎರಡು ಜನ ಇವತ್ತು ಗೆಲ್ಲದೇ ಇರ್ಬೋದು, ಆದರೆ ಇಡೀ ನಾಯಕತ್ವವನ್ನು 2 ಜನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಹರ್ಷ ಮತ್ತು ನಮ್ಮ ಸುರೇಶ್ ಪ್ರಭುಗಳು ಅವರು ಕೂಡ ನಿರ್ದೇಶಕರಾಗಿ ಅವರ ಆ ಒಂದು ಮಾರ್ಗದರ್ಶನ, ಈ ಒಂದು ಸಹಕಾರಿ ಸಂಘವನ್ನು ಒಂದು ಮಾದರಿ ಸಹಕಾರಿ ಸಂಘವನ್ನು ಮಾಡಲಿಕ್ಕೆ ಖಂಡಿತ ಕಟಿಬದ್ಧರಾಗಿದ್ದೇವೆ. ನೂತನ ನಿರ್ದೇಶಕ ವಿಶ್ವನಾಥ ಬಲ್ಯಾಯ ಮಾತನಾಡಿ, ಮಾಜಿ ಶಾಸಕ ಸಂಜೀವ ಮಠಂದೂರು ಹಾಗೂ ಅರುಣ್ ಕುಮಾರ್ ಪುತ್ತಿಲ ರವರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಪುತ್ತಿಲ ಪರಿವಾರದ ಸಂಘಟಿತ ಹೋರಾಟದ ಫಲವಾಗಿ ಭರ್ಜರಿ ಜಯಗಳಿಸಿದೆ. ಈ ಸಂಘಟಿತ ಹೋರಾಟ ಕೇಂದ್ರದ ತನಕ ತಲುಪಬೇಕು ಎಂದರು. ಸುರೇಶ್ ಪ್ರಭು ಮಾತನಾಡಿ, ಸಹಕಾರ ಭಾರತೀಯ ಒಂದೇ ಒಂದು ಅಭ್ಯರ್ಥಿ ಗೆಲ್ಲುವುದಿಲ್ಲ ಎಂದು ಮಾಜಿ ಅಧ್ಯಕ್ಷರು ನಮ್ಮಲ್ಲಿ ಸವಾಲು ಹಾಕಿದ್ದು, ತಾಕತ್ತಿದ್ದರೆ ಈಗ ಇಲ್ಲಿಗೆ ಬಂದು ಉತ್ತರಿಸಲಿ. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಗೆಲುವು ಸಿಗದಂತೆ ಮಾಡುವುದಾಗಿ ಸವಾಲು ಹಾಕಿದರು. ಶುಭ ಹಾರೈಕೆಯನ್ನು ಹಾರೈಸುತ್ತಾ ಇಲ್ಲಿ ಸೇರಿರುವಂತಹ ನಮ್ಮ ರೈತಾಪಿ ವರ್ಗದ ಜನರ ಮುಂದೆ ನಾನು ಈ ಸಂಘದ ಮಾಜಿ ಅಧ್ಯಕ್ಷರಿಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ಮೊನ್ನೆ ನಾನು ಬೀರಮಂಗಲದಲ್ಲಿ ಚುನಾವಣಾ ಪ್ರಚಾರ ಸಮಯದಲ್ಲಿ ನನಗೆ ಮಾಜಿ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದರು, ನಿಮ್ಮ ಒಂದೇ ಒಂದು ಸೀಟು ಬರುವುದಿಲ್ಲ, ನೀವು ಸಮುದ್ರಕ್ಕೆ
ಪಾಪುರಾಡಿ ಮಾಡಿ ಆಕಾಶಕ್ಕೆ ಏನೇ ಅಂಗೈಯಲ್ಲಿ ರೋಮ ತೆಗೆಸಿ ತೋರಿಸ್ತೇನೆ ಅಂತೇಳಿ ನಾನು ಸವಾಲಾಗ್ತೇನೆ. ಮಾಜಿ ಅಧ್ಯಕ್ಷರು ಬಂದು ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರ ತಂಡಕ್ಕೆ ಯಾವಾಗಲೂ ಜಯ ಸಿಗದಾಗಿ ಮಾಡುವಂಥದ್ದು ಜವಾಬ್ದಾರಿ ನಾನು ವಹಿಸಿಕೊಳ್ತೇನೆ. ಮತ್ತೆ ಆ 3 ಪ್ರಶ್ನೆಗಳಿಗೆ ಇವತ್ತು ಬಂದು ನಮ್ಮ ಮಾಜಿ ಅಧ್ಯಕ್ಷರು ಉತ್ತರ ಕೊಡಲಿ. ಬರ್ಲಿ ತಾಕತ್ತಿದ್ರೆ ಎಲ್ಲಿ ಹೋಯ್ತು ಅವರು? ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯೋಟು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕ ನಾರಾಯಣ್ ಪ್ರಕಾಶ್ ನೆಲ್ಲಿತ್ತಿಮಾರ್, TAPSMS ಅಧ್ಯಕ್ಷ ಕೃಷ್ಣಕುಮಾರ್ ರೈ, ಶರತ್ ಚಂದ್ರ ಬೈಪಾಡಿತ್ತಾಯ, ಸುಭಾಷ್ ಚಂದ್ರ ಶೆಣೈ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ನರಿಮೊಗರು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶ್ಯಾಮ್ ಭಟ್, ನರಿಮೊಗರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಿಣಿ, ಉಪಾಧ್ಯಕ್ಷ ಉಮೇಶ್ ಇಂದಿರಾನಗರ, ಸದಸ್ಯರಾದ ನವೀನ್ ರೈ ಶಿಬರ, ಸುಧಾಕರ ಕುಲಾಲ್, ಕೇಶವ್ ಪೂಜಾರಿ, ಪ್ರಮುಖರಾದ ಪದ್ಮನಾಭ ಪೂಜಾರಿ ಬೆದ್ರಾಳ, ಪ್ರವೀಣ್ ನಾಯಕ್ ಸೇರಾಜೆ, ಬೆಳಿಯಪ್ಪ ಗೌಡ ವೀರಮಂಗಲ, ಯೋಗೀಶ್ ಶಾಂತಿಗೋಡು, ಕೃಷ್ಣ, ವಿಜೇತ ಅಭ್ಯರ್ಥಿಗಳು ಸೇರಿದಂತೆ 100 ಮಂದಿ ಉಪಸ್ಥಿತರಿದ್ದರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ